ಈ ಶಾಲೆಯಲ್ಲಿ ಜೀವನ ಶಿಕ್ಷಣ ಜೊತೆಗೆ ಶಿಕ್ಷಣ ನಡೀತಾ ಇದೆ. ಬಹಳ ವಿಶೇಷವಾಗಿ ಈ ಶಾಲೆಯಲ್ಲಿ ತರಕಾರಿ, ಅದರಲ್ಲೂ ಕೂಡ ಬೆಳ್ತಂಗಡಿಯ ಉರಿ ಬಿಸಿಲಿನ ನಡುವೆ ಬೆಳೆದಂತಹ ಟೊಮೆಟೊವನ್ನು ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ನಾವೀಗ ಇರುವಂಥದ್ದು ಸರ್ಕಾರಿ ಪ್ರೌಢಶಾಲೆ ಮಿತ್ತಬಾಗಿಲಿನಲ್ಲಿ. ಇಲ್ಲಿ ಮಕ್ಕಳು ಮತ್ತು ಶಿಕ್ಷಕವೊಂದ ಸೇರಿಕೊಂಡು ಮಾಡಿರುವಂಥ ತರಕಾರಿ ಬೆಳೆ. ಒಂದು ಸೂರ್ಯಕಾಯಿ ಇವತ್ತು ಈ ಭಾಗ ನಾವು ಬರುವಂಥ ಸಂದರ್ಭದಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ಚಪ್ಪರ ದೊಡ್ಡದಿತ್ತು, ಈಗ ನಾವು ಬರುವಂಥ ಸಂದರ್ಭದಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದು ಸೂರ್ಯಕಾಯಿ ಬೆಳೆದಿರುವಂಥದ್ದು. ಪಕ್ಕದಲ್ಲೇ ಇರುವಂತಹದ್ದು ಬದನೆಯ ಗಿಡ. ಬದನೆಯ ಗಿಡದ ಕಥೆಯೂ ಕೂಡ ಅಷ್ಟೇ, ಅಂದರೆ ಈಗ ಸ್ವಲ್ಪ ಕಡಿಮೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಬಹಳ ಸೊಂಪಾಗಿ ಬೆಳೆದಿರುವಂತಹದ್ದು ಟೊಮೆಟೊ. ಅದನ್ನು ನಿಮಗೆ ತೋರಿಸ್ಬೇಕು. ಬದನೆ ಗಿಡವನ್ನು ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಟೊಮೆಟೊ. ಇಲ್ಲೆಲ್ಲ ಹುಡುಗರಿದ್ದಾರೆ. ಅವರೆಲ್ಲ ಟೊಮೆಟೊವನ್ನು ಅಂಗಡಿಯಿಂದ ತಂದು ಮಾತ್ರ ಗೊತ್ತು ಅವರಿಗೆ. ಆದರೆ ಟೊಮೆಟೊ ಬೆಳೆದು ಗೊತ್ತಿಲ್ಲ ಅವರಿಗೆ. ಟೊಮೆಟೊ ಬೆಳೆಯೋದು ಹೇಗೆ ಅನ್ನುವಂಥದ್ದನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲೊಬ್ಬರು ತರಕಾರಿ ಮಾಸ್ಟ್ರು ಅಂತ ಇದ್ದಾರೆ. ಭಾರಿ ವಿಶೇಷವಾಗಿ ಅವರನ್ನು ತರಕಾರಿ ಮಾಸ್ಟ್ರು ಅಂತಲೇ ಕರೀತಾರೆ ಎಲ್ಲರೂ. ಅವ್ರ ಹತ್ರ ಮಾತನಾಡಿಸ್ಬೇಕು. ನೋಡಿ, ಎಲ್ಲ ಟೊಮೆಟೊ ಬೆಳೆದಿರುವಂಥ ರೀತಿ ನೋಡಿ. ಭಾಳ ವಿಶೇಷವಾಗಿ ಟೊಮೆಟೊವನ್ನು ಇಲ್ಲಿ ಬೆಳೆದಿರುವಂತಹದ್ದು. ಇಡೀ ಒಂದು 2-3 ಸೆನ್ಸಿನ ಜಾಗದಲ್ಲಿ ಟೊಮೆಟೊ ಬೆಳೆಯನ್ನು ಬಹಳ ವಿಶೇಷವಾಗಿ ಬೆಳೆದಿದ್ದಾರೆ. ನೋಡಿ, ಇದೆಲ್ಲ ಟೊಮೆಟೊ ಬೆಳೆ ಹೇಗಿದೆ ಅನ್ನುವಂಥದ್ದು ನಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇದು ಟೊಮೆಟೊ ಬಹಳ ಸೊಂಪಾಗಿ ಬೆಳೆದಿದೆ. ಸಾವಯವ ಗೊಬ್ಬರವನ್ನು ಬಳಸಿ ಮಾಡಿರುವಂತಹ ಟೊಮೆಟೊ ಬೆಳೆ ಬಹಳ ವಿಶೇಷವಾಗಿ ನಮ್ಮನ್ನು ಆಕರ್ಷಣೀಯಗೊಳಿಸುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಸೇರಿಕೊಂಡು ಮಾಡಿರುವಂಥ ನೋಡಿ, ಇಲ್ಲೆಲ್ಲ ಟೊಮೆಟೊ. ಇದು ಬಹಳ ಸುಂದರವಾಗಿ ಕಾಣುತ್ತೆ. ಜೊತೆಗೆ ಟೊಮೆಟೊ ನಮ್ಮ ಊರಿನಲ್ಲಿ ಬೆಳಿಬೋದಾ ಅನ್ನುವಂತಹದ್ದು ಆಶ್ಚರ್ಯ ಕೂಡ ಆಗ್ತದೆ. ಹೌದಾ, ನಮ್ಮೂರಲ್ಲಿ ಟೊಮೆಟೊ ಬೆಳೆಯೋಕ್ಕಾಗತ್ತಾ? ನಮ್ಮೂರಿನ ಮಣ್ಣು ಟೊಮೆಟೊಗೆ ಸೂಕ್ತ ಆಗಿದೆಯಾ ಅನ್ನುವಂಥದ್ದು. ನೋಡಿ, ಟೊಮೆಟೊ ಬೆಳೆದಿದ್ದಾರೆ. ನೋಡಿ ಹೇಗೆ ಟೊಮೆಟೊ. ಈ ಸಲದ ಒಂದು ಕಟಾವು ಆಗಬೇಕಷ್ಟೇ, ಕಟಾವು ಮಾಡಬೇಕಷ್ಟೇ. ಈಗ 4 ಬಾರಿ ಆಗಿದೆ. 4 ಬಾರಿ ಸುಮಾರು 40 kgಗೂ ಅಧಿಕ ಟೊಮೆಟೊವನ್ನು ಕಟಾವು ಮಾಡಲಾಗಿದೆ. ಈ ಬಾರಿ ಹಲಸಂಡೆ ಬಹಳಷ್ಟು ಹೆಚ್ಚು ಮಾಡಿದ್ದಾರೆ. ಟೊಮೆಟೊ ಬೆಳೆಯ ತೋಟವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ನಮ್ಮೂರಿನಲ್ಲಿ ಟೊಮೆಟೊ ಬೆಳಿಬೋದಾ? ಹಾಗಾದರೆ ಈ ಬಗ್ಗೆ ತರಕಾರಿ ಮಾಸ್ಟರ್ ಏನು ಹೇಳ್ತಾರೆ ಅನ್ನುವಂಥದ್ದು ಕೇಳಬೇಕು. ಬನ್ನಿ. ಸರ್ಕಾರಿ ಪ್ರೌಢಶಾಲೆ ಮಿತ್ತಬಾಗಿಲು. ಇಲ್ಲಿ ಟೊಮೆಟೊ ಬೆಳೆದಿರೋದು ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಟೊಮೆಟೊ ಬೆಳೆ ಇಲ್ಲಿ ಹೇಗಾಗತ್ತೆ? ಅದು ನಮ್ಮೂರಿನ ಮಾಸ್ಟರ್ ಇದ್ದರೆ ಟೊಮೆಟೊ ಅಂಗಡಿಯಿಂದಲೇ ತರೋದು ಅಂತ ಗ್ಯಾರಂಟಿ. ಆದರೆ ಇಲ್ಲಿ ಹೇಗೆ ಬೆಳೆದ್ರು? ಅದಕ್ಕೆ ಕಾರಣ ಈ ತರಕಾರಿ ಮಾಸ್ಟ್ರು ಅಂತ. ಇವರನ್ನು ತರಕಾರಿ ಮಾಸ್ಟ್ರು ಅಂತ ಪ್ರೀತಿಯಿಂದ ಎಲ್ಲರೂ ಕರೆಯೋದು. ಆದ್ದರಿಂದ ತಮ್ಮ ಹೆಸರೇನು ಸರ್? ನನ್ನ ಹೆಸರು ಮಂಜುನಾಥ ಎಚ್.ಎಸ್. ಅಂತ. ಈಗ ನಾನು ತರಕಾರಿ ಮಾಸ್ಟ್ರು ಅಂತ ಕರೆದೆ, ಮಕ್ಕಳೆಲ್ಲ ಹಾಗೆ ಕರೀತಾರಂತ. ಹೌದಾ? ಹಿಂದಿನಿಂದ ಕರೀತಾರೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಬಂದ ನಂತರ ಎದುರಿನಿಂದಲೇ ಕರಿಬೋದು. ಏನಿಲ್ಲ, ಸುಮ್ಮನೆ ತಮಾಷೆಗೆ ಮಕ್ಕಳು ಹಾಗೆ ಎಲ್ಲ ಅವರೇ ಇನ್ವಾಲ್ವ್ ಆಗ್ತಾರಲ್ವಾ, ಹಾಗೆ ಕರೆದ್ರೂ ತಪ್ಪಿಲ್ಲ ಅನ್ನೋ ಒಂದು ಉದ್ದೇಶ. ಓಕೆ, ಏನೆಲ್ಲ ಬೆಳಿತೀರಿ ನಮ್ಮ ಪ್ರತಿ 3 ವರ್ಷದಿಂದ ತರಕಾರಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅಲಸಂಡೆ, ಬೆಂಡೆಕಾಯಿ, ಮತ್ತು ಟೊಮೆಟೊ, ಬದನೆ, ಮತ್ತು ಸೋರೆಕಾಯಿ, ಮತ್ತು ಅಲಸಂಡೆ, ಈ ಎಲ್ಲ ಬೆಳೆಗಳನ್ನು ನಾವು ಬೆಳೀತಿದ್ದೇವೆ ಸರ್. ತರಕಾರಿ ಈ ಟೊಮೆಟೊ ಬೆಳಿಬೋದು ಅಂತ ಇಲ್ಲಿ ನೀವು ತೋರಿಸ್ಕೊಟ್ಟಿದ್ರಿ. ಏನು ಈಗ ಈ ಮಣ್ಣಿಗೆ ಏನಾದರೂ ಹಾಕಿದ್ದೀರಾ ಅಥವಾ ಹೇಗೆ? ನಮ್ಮೂರಿನಲ್ಲಿ ಹೇಗೆ ಟೊಮೆಟೊ? ಇಲ್ಲ, ಮಣ್ಣು ಭಾಳ ಚೆನ್ನಾಗಿದೆ. ಇದು ಸ್ವಲ್ಪ ಹುಡಿಯಾಗಿ ಮಣ್ಣಿದೆ. ಬೇರೆ ಕಡೆ ನೋಡಿದೆ ಕಲ್ಲು ಮಣ್ಣೆಲ್ಲ ಬರ್ತದೆ, ಕಲ್ಲು ಇಟ್ಟಿಗೆ ಆ ಥರದ್ದು. ಈ ಮಣ್ಣು ಬಹಳ ಚೆನ್ನಾಗಿದೆ ಅನ್ನೋದು. ಸುಮ್ಮನೆ ಒಂದು ಟ್ರೇ ತಂದು ನೋಡಿದೆ. ಊರಿಂದ ಸಸಿ ಎಲ್ಲ ನಮ್ಮ ಊರಿನ ನರ್ಸರಿಗಳಲ್ಲಿ ಬೆಳೀತಾರೆ, ಚಿಕ್ಕಮಂಗ್ಳೂರು. ಅಲ್ಲಿಂದ ಒಮ್ಮೆ ಟ್ರೈ ಮಾಡುವ ಅಂತ ಒಂದು 100 ಸಸಿ ಇದು ಒಂದು ಟ್ರೇ ಸಿಗುತ್ತೆ, ತಂದು ನೋಡಿದೆ. ಆ ವರ್ಷ ಆಯಿತು, ಒಂದು 25 kgವರೆಗೆ ಬಂತು. ಒಂದು 100 ಸಸಿಯಲ್ಲಿ 80 ಸಸಿ ಬದುಕ್ತದೆ. ಅಷ್ಟರಲ್ಲಿ ಒಂದು 25 kgವರೆಗೆ ಕೊಯ್ದ್ವಿ. ಮತ್ತು ನೆಕ್ಸ್ಟ್ ಮರು ವರ್ಷ ಚೆನ್ನಾಗಾಯ್ತಲ್ವ, ಹಾಗೆ ಬರೋ ಇನ್ನೂ 2 ಟ್ರೇ ಜಾಸ್ತಿ ತಂದೆ. ಆಗ ಇನ್ನೂ ಒಂದು 40-50 kgವರೆಗೆ ಕೊಯ್ದ್ವಿ. ಮತ್ತು ಈ ಸಲ ಇನ್ನೂ ಸಹ ಜಾಸ್ತಿ ಮಾಡಿದ್ದೇವೆ. ಸಾಧಾರಣ ಈ ಸಲ ಒಂದು 60-70 kgವರೆಗೆ ಕೊಯ್ಯುವ ಅಂದಾಜು ನಮಗೆ ಕಾಣ್ತಾ ಇದೆ. ಈಗ ಹೇಗೆ ಕೆಲಸ, ಹೇಗೆ ಇದರದ್ದು ಕೆಲಸ? ಎಲ್ಲ ಮಕ್ಕಳೇ ನಿರ್ವಹಣೆ ಮಾಡ್ತಾರೆ. ಮತ್ತು ನಮ್ಮ ಎಲ್ಲ ಶಿಕ್ಷಕ ವರ್ಗದವರು ಅದಕ್ಕೆ ಸಹಕಾರಿಯಾಗಿ ನಾವು ಇರ್ತೇವೆ. ಏನೇ ವಸ್ತುಗಳನ್ನು ಬೇಕಿದ್ರೆ ಮೇಡಮ್ನವರು ಹಾಗೆ ಸರ್ನವರು ತೆಗೆದುಕೊಡ್ತಾರೆ. ಹಾಗೆ ಕೆಲಸವನ್ನು ಮಕ್ಕಳು ಬೆಳಗ್ಗೆ ಬಂದ ಕೂಡಲೇ ಸ್ವಲ್ಪ ಮಾಡ್ತಾರೆ. ಮತ್ತು ನಾವು ಅವರಿಗೆ ಗೈಡೆನ್ಸ್ ಕೊಡ್ತಾ ಇರ್ತೇವೆ, ಹೇಗೆ ಮಾಡಬೇಕು ಅದೆಲ್ಲ ಅವರಿಗೆ ವಿಷಯವನ್ನು ತಿಳಿಸ್ತಾ ಇರ್ತೇವೆ. ಸರ್, ಈಗ ತರಕಾರಿ ಬೆಳೆ ಅದರ ಜೊತೆಗೆ ಒಂದು ನಿಮ್ಮ ಅಕ್ಷರದಾಸೋಹಕ್ಕೆ ಸಂಪೂರ್ಣ ಸ್ವಾಭಿಮಾನದಲ್ಲಿ ಅಥವಾ ನೀವೇ ಸ್ವಾವಲಂಬಿಗಳಾಗಿದ್ದೀರಿ. ಅಂದರೆ ಇದೇ ಬೆಳೆಯನ್ನು ಅಕ್ಷರದಾಸೋಹಕ್ಕೆ ಉಪಯೋಗಿಸ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ ನಿಮಗೆ ನಿಮ್ಮ ಶಾಲೆಯ ತರಕಾರಿ ತೋಟವನ್ನು ನೋಡಿದಾಗ?
ಸರ್ಕಾರಿ ಶಾಲೆಯಲ್ಲಿ ಒಂದು ವಿದ್ಯೆಯ ಜೊತೆಗೆ ಈ ಥರದ ಒಂದು ಕೃಷಿಯನ್ನು ಪಾಠ ಕಲಿಸುವಂಥದ್ದು ಈ ಶಾಲೆಯಲ್ಲಿ ನಡೀತಾ ಇದೆ. ನೀವು ಇವಾಗಲೇ ನೋಡಿದ್ದೀರಿ ನಮ್ಮ ಮಂಜ ಸರ್ ಅವರು ಮೊದಲು ಬೈಕ್ನಿಂದ ಬಂದಾಗ ಸೀದಾ ಒಳಗಡೆ ಹೋಗಿ ಅಟೆಂಡೆನ್ಸ್ ಹಾಕೋದಲ್ಲ, ಅವರು ಸೀದಾ ತೋಟಕ್ಕೆ ಬಂದು ಇಲ್ಲಿ ಅಟೆಂಡೆನ್ಸ್ ಹಾಕೋದು. ಅವರು ಫಸ್ಟಿಗೆ ಇಲ್ಲಿ ಬಂದು ತೋಟಕ್ಕೆ ಅಟೆಂಡೆನ್ಸ್ ಹಾಕಿ ಯಾವ ಯಾವ ಗಿಡ ಹೇಗೆ ಉಂಟು, ಒಂದು ಸ್ವಲ್ಪ ಬೆಂಡ್ ಆಗಿದ್ರೆ ಅದಕ್ಕೆ ಎಲ್ಲ ದಾರವನ್ನು ಕಟ್ಟಿ ಎಲ್ಲ ಆದಮೇಲೆ ಅವ್ರಿಗೆ ಖುಷಿ ಆಗುತ್ತೆ. ಅವರ ಹಿಂದೆ ಒಂದು 4 ಮಕ್ಕಳು ಬರ್ತಾರೆ ಆವಾಗಲೇ. ಬಂದ ಕೂಡಲೇ ಅವರಿಗೆ ಗೊತ್ತು ಇವರು ಅಟೆಂಡೆನ್ಸ್ ಇಲ್ಲಿಗೆ ಹಾಕಲಿಕ್ಕೆ ಬಂದಿದ್ದೇವೆ, ನಾವು ಕೂಡ ಅಲ್ಲಿ ಒಂದು ಹಾಕೋಣ ಅಂತ. ಹಾಗಾಗಿ ಅವರ ಶ್ರಮ ಬಹಳ ಇದೆ ಇದರ ಹಿಂದೆ. ಎಲ್ಲ ಟೀಚರ್ಸ್ ಅವರ ಹಿಂದೆ ಇದ್ದಾರೆ ಹೌದು, ಆದರೆ ಮುಂದೆ ನಿಂತು ಈ ಕೃಷಿಯಲ್ಲಿ ತೊಡಗಿಸಿಕೊಂಡವರು ಅವರು. ಹಾಗಾಗಿ ಮಕ್ಕಳಿಗೆ ಜೀವನದ ಶಿಕ್ಷಣವೇ ಇದೆ ನಿಜವಾಗಿ. ಒಂದು ವೇಳೆ ನಾವು ಅಕ್ಷರ ಕಲಿತ್ರೆ ಏನೋ ಒಂದು ವೈಟ್ ಕಾಲರ್ ಜಾಬ್ಗೆ ಹೋಗ್ಬೋದು, ಆದರೆ ಬದುಕಲಿಕ್ಕೆ ಆಗುವುದು ಈ ಥರ ಬೆಳೆದ್ರೆ ಮಾತ್ರ. ಅದನ್ನು ಈ ಶಾಲೆಯಲ್ಲಿ ನಮ್ಮ ಮಂಜ ಸಾರ್ನ ಮೂಲಕ ನಾವು ಕಲಿಸಿಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನನ್ನ ಹೆಸರು ಗೋಪಾಲ್ ಅಂತ ಹೇಳಿಕೊಂಡು ನಾನು HM ಇಲ್ಲಿ ಬಂದು 1.5 ತಿಂಗಳಾಯಿತು ಅಷ್ಟೇ. ಮೇಡಮ್, ಈಗ ಇಲ್ಲಿ ಎಲ್ಲ ಆಡಿನ ಕಾಟ ಇತ್ತು, ತರಕಾರಿ ತೋಟಕ್ಕೆಲ್ಲ ಆಡು ಬರ್ತಾ ಇತ್ತು, ದನ ಬರ್ತಾ ಇತ್ತು ಅಂತ ಹೇಳಿದ್ರಿ. ಬೇಲಿ ಎಲ್ಲ ಮಾಡಿದ್ರಿ, ಹೇಗೆ ಬೇಲಿಗೆಲ್ಲ ಸ್ವಲ್ಪ ಖರ್ಚು ಮಾಡಿದ್ರಿ ಅಂತ? ಹೌದಾ? ಹೌದು ಸರ್. ನಾವು ಬೇಲಿಗೆ ಕಳೆದ ವರ್ಷ ಪೇರೆಂಟ್ಸ್ ಕೈಯಿಂದ ಒಂದು 250 ರೂಪಾಯಿಗೆ ತಗೊಂಡಿದ್ದೆವು ಕಂಬ ತರಲಿಕ್ಕೆ. ಮತ್ತು ನಮ್ಮ ಪೇರೆಂಟ್ಸ್ 3-4 ಸಲ ಶ್ರಮದಾನ ಮಾಡಿ ಉಚಿತವಾಗಿ ನಮಗೆ ತಂತಿ ಬೇಲಿಯನ್ನು ಹಾಕಿಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಮ್ಮ ದಾನಿಗಳು ಆಲಂಗಾವ್ ಗೋಪಾಲ್ ಗೌಡ್ರು ಅಂತ ಹೇಳ್ಕೊಂಡು ಅವರು ಒಂದು 10,000 ರೂಪಾಯಿನೂ ಕೂಡ ನಮಗೆ ಬೇಲಿಯ ಕೆಲಸಕ್ಕಾಗಿ ಕೊಟ್ಟಿದ್ದಾರೆ. ಆದರೂ ತುಂಬ ಶಾರ್ಟೇಜ್ ಆಯಿತು, ಒಂದು 70-80 ಸಾವಿರ ರೂಪಾಯಿ ಖರ್ಚಾಯಿತು. ಆಮೇಲೆ ನಾವು ಅದನ್ನು ಹೀಗೆ ಮ್ಯಾನೇಜ್ ಮಾಡಿದ್ದೇವೆ ಅಷ್ಟೇ, ಬೇರೆ ಕಡೆಯಿಂದ ಮ್ಯಾನೇಜ್ ಮಾಡಿ ನಾವು ಮ್ಯಾನೇಜ್ ಮಾಡಿಕೊಂಡು ಹೋಗಿದ್ದೇವೆ. ಆಮೇಲೆ ತುಂಬ ಆಡಿನ ಕಾಟ ಇತ್ತು ಇಲ್ಲಿ. ಈ ಆಡಿನ ಕಾಟ ನಮಗೆ ಹೇಗೆ ಆಗ್ತಿತ್ತು ಅಂತ ಹೇಳಿದ್ರೆ, ರಾತ್ರಿ ಎಲ್ಲ ಕನಸಲ್ಲಿ ಕೂಡ ಆಡೇ ಬರ್ತಾ ಇತ್ತು ನಮಗೆ. ಅಷ್ಟು ಒಂಥರ ಹಿಂಸೆ ಆಗ್ತದೆ. ಅಂದರೆ ಇಷ್ಟೆಲ್ಲ ತರಕಾರಿಗಳನ್ನು ಮಾಡಿದಾಗ ಪ್ರೊಟೆಕ್ಷನ್ ಮಾಡೋದು ಹೇಗೆ ಅಂತ ಅರಣ್ಯ ಇಲಾಖೆಯವರು ಸಾಕಷ್ಟು ಗಿಡವನ್ನು ಹಾಕಿದ್ರು. ಅದಕ್ಕೆ ಬೇಕಾಗಿ ನಾವು ಆದಷ್ಟು ಹೆಚ್ಚು ಸಮಯ ನಾವು ಶಾಲೆಯಲ್ಲೇ ಕಳೆಯುವಂಥದ್ದು. ಸಂಜೆ 6 ಗಂಟೆ 6:15 ಗಂಟೆ ತನಕ ಕೂತ್ಕೊಂಡು ನಾನು ಮತ್ತು ಕೆಲವು ಮಕ್ಕಳು ಎಲ್ಲ ಕೂತ್ಕೊಂಡು ಆಡನ್ನು ಓಡಿಸ್ತಾ ಇದ್ದೆವು. ಈಗಂತೂ ಫುಲ್ಲು ನಮಗೆ ನೆಮ್ಮದಿಯಾಗಿದೆ. ಸ್ವಲ್ಪ ಇಲ್ಲಿ ನೆಟ್ ಎಲ್ಲ ತಂದು ಹಾಕಿದ್ದೇವೆ. ಹಾಗಾಗಿ ಈಗ ಆಡಿನ ಉಪದ್ರ ಅಷ್ಟಿಲ್ಲ ಸರ್, ಉಪದ್ರ ಅಷ್ಟಿಲ್ಲ. ಈಗ ನಿಮಗೆ ತೋಟ ನೋಡಿದಾಗ ಏನು ಅನಿಸ್ತದೆ? ತೋಟ ನೋಡಿದ್ರೆ ತುಂಬ ಖುಷಿ ಆಗ್ತದೆ. ನಾವು ಮೊದಲು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ವಿ, ಈಗ ಸರ್ ಬಂದ ಮೇಲಂತೂ ತುಂಬ ಖುಷಿ ಆಗ್ತದೆ. ತುಂಬ ಖುಷಿಯಲ್ಲಿ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಒಳ್ಳೆಯ ಒಂದು ವಿದ್ಯಾಭ್ಯಾಸದ ಜೊತೆಗೆ ಕೃಷಿಯನ್ನು ಕಲಿತಾ ಇದ್ದಾರೆ. ಪುಷ್ಪಕಲಾ ಅಂತೇಳಿ. ಎಸ್, ಈಗ ಮಕ್ಕಳಿದ್ದಾರೆ. ಏನು ಹೆಸರು? ಹಾಸ್ಯರ್. 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 ಯಾವುದು ನಿಂಗೆ ಇಷ್ಟದ ತರಕಾರಿ ಯಾವುದು? ಟೊಮ್ಯಾಟೊ. ಟೊಮ್ಯಾಟೊ. ಆಮೇಲೆ ಅಲಸಂಡೆ. ಅಲಸಂಡೆ ತುಂಬ ಉಂಟಾ? ನೀನು ಎಂತೆಲ್ಲ ಮಾಡ್ತೀವಿ ಕೆಲಸ? ಇಲ್ಲಿ ಗುಂಡಿ ಎಲ್ಲ ತೆಗಿಲಿಕ್ಕೆ ಬಂದಿದ್ದೀನಿ. ಆಮೇಲೆ ಮತ್ತೆ ಗಿಡ ಎಲ್ಲ ನಟ್ಟಿದ್ದೀನಿ. ಆಮೇಲೆ ನೀರು ಹಾಕ್ಲಿಕ್ಕೆಲ್ಲ, ಕಸ ಎಲ್ಲ ತೆಗಿಯೋದು ಎಲ್ಲ ಕೆಲಸ ಮಾಡ್ತೀವಿ. ಬೆಳಿಗ್ಗೆ ಸೀದಾ ಕ್ಲಾಸಿಗೆ ಬರೋದು, ತೋಟಕ್ಕೆ ಬರೋದು? ಈಗ ಕ್ಲಾಸಿಗೆ ಬರೋದು. ಈಗ 10th ನಾವು, ಈಗ ಬಿಡಲ್ಲ. ನೀನು ಈ ಕ್ಲಾಸಿಗೆ ಹೋಗುದಾ? ನೀನು? ಪೂಜಿತ್ ಎಂತ ಹೇಳ್ತಿ? ಯಾವುದು ಸಾರು ಒಳ್ಳೇದು ಮಾಡ್ತಾರೆ? ಯಾವ ಸಾರು ಇಲ್ಲಿ ಒಳ್ಳೇದಾಗುದು? ಟೊಮೆಟೊ ಸಾರು. ಯಾವ ಸಾರು ಮಾಡೋದು? ಈಗ ಟೊಮೆಟೊ ಬೆಳೆಯೋದು ಒಬ್ರು ಸಾರಲ್ವಾ, ಅವ್ರನ್ನ ಏನ್ ಕರೀದ್ ನೀವು? ಟೊಮೆಟೊ ಸಾರು. ತರಕಾರಿ ಸಾರು ಅಂತ ಸರ್ ನೋಡಿ, ಇವರೇ ಕರೆಯೋದು. ಆಗ ಹೇಳಿದ್ರಲ್ಲ ಹಿಂದೆ ಕರೀತಾರೆ ಅಂತ. ಈಗ ಟೊಮೆಟೊ ಅಂಗಡಿಯಿಂದ ತರ್ತಿದ್ರಿ, ಈಗ ಇಲ್ಲಿ ನಿಮ್ಮಲ್ಲೇ ಬೆಳೆದಿದೆ ಅಂದಾಗ ಏನ್ ಅನ್ಸ್ತದೆ? ಖುಷಿ ಆಗ್ತದೆ. ಹೀಗೆ ಬೆಳೆದು ಅಂತ ಗೊತ್ತಿತ್ತಾ ನಿಮಗೆ? ಟೊಮೆಟೊ ಹೀಗೆ ಬೆಳೆಯುದು ಅಂತ ಗೊತ್ತಿತ್ತಾ? ಇಲ್ಲ. ಈಗ ನೀನ್ ಎಂತೆಲ್ಲ ಕೆಲಸ ಮಾಡ್ತೀವಿ? ಕಸ ಎಲ್ಲ ಮತ್ತೆ ಗುಂಡಿ ಎಲ್ಲ, ಮತ್ತೆ ನೀರೆಲ್ಲ ಹಾಕ್ತೀನಿ ಬೆಳಿಗ್ಗೆ. ಈಗ 10th ಅಲ್ಲ, ಇವರಲ್ಲ. ಈಗ 10th. ಈ 10th ಅಲ್ಲದವ್ರು ಯಾರು ಇಲ್ಲಿ? ಬನ್ನಿ ಇಲ್ಲಿ ಬನ್ನಿ. ಯಾರು? ಬನ್ನಿ ಬಾರ ಮಾತಾಡ. ಎಂತ ಹೆಸರು? ಅನುಷ್. ಎಂತೆಲ್ಲ ಮಾಡ್ತೀವಿ ಇಲ್ಲಿ? ಯಾರಾದ್ರೂ ಬರದಿದ್ರೆ ಅಲ್ಲಿ ಬಂದು ಅಲ್ಲಿ ನೀರ್ ಹಾಕ್ತೇನೆ. ಅಂದ್ರೆ ಯಾರಾದ್ರೂ ಬರದಿದ್ರೆ ಹಾಕಿಲ್ಲ, ಅವರಿಗೆ ನೀರ್ ಹಾಕ್ಲಿಕ್ಕೆ ಇರ್ತದಲ್ಲ, ಆಗ ಯಾರಾದ್ರೂ ಶಾರ್ಟೇಜ್ ಇದ್ರೆ ಬಂದು ನೀರ್ ಹಾಕ್ತಾರೆ. ಅವರಿಗೆ ನೀರ್ ಹಾಕ್ಲಿಕ್ಕೆ ಬಂದಾಗ ಶಾರ್ಟೇಜ್ ಇದ್ರೆ ಬರೋದ ನೀನು? ಮತ್ತೆ ಕೆಲವೊಮ್ಮೆ ಅವರು 4 ಜನ ಇರ್ತಾರೆ ನೀರ್ ಹಾಕ್ಲಿಕ್ಕೆ. ಮತ್ತೆ ಇಲ್ಲಿ ಕಸ ಎಲ್ಲ ಇಕ್ಕುತ್ತೇವೆ ಅಲ್ಲಿ. ಗೊಬ್ಬರ ಎಲ್ಲ ಎಲ್ಲಿಂದ ತರುದು? ಗೊಬ್ಬರ ಇಲ್ಲ, ಅದು ಇದರದ್ದು ಸಾವಯವ ಗೊಬ್ಬರ. ಮತ್ತೆ ನನ್ನ ಹೆಸರು ಮಿತೇಶ್ ಅಂತ. ನಾವು ಟೊಮೆಟೊಗೆಲ್ಲ ನೀರು ಬಿಡ್ತೀವಿ. ಆಮೇಲೆ ಟೊಮೆಟೊ ಎಲ್ಲ ಕೊಯ್ತೀವಿ. ಆಮೇಲೆ ಮತ್ತೆ ಇದು ಗೊಬ್ಬರ ಎಲ್ಲ ಹಾಕ್ತೀವಿ. ಗೊಬ್ಬರ ಹಾಕ್ತೀರಿ? ಎಷ್ಟು? ಸ್ವಲ್ಪ.
ನನ್ನ ಹೆಸರು ಕುಮಿತೆ. ನಾನಿಲ್ಲಿ 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾವು ಇಲ್ಲಿ ತುಂಬ ಕೃಷಿಯಲ್ಲಿ 3 ವರ್ಷದಿಂದ ತರಕಾರಿ ಮಾಡ್ತಿದ್ವಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಕೊಲ್ಲಿ ದೇವಸ್ಥಾನ ಉಂಟು. ಅಲ್ಲಿ ಬ್ರಹ್ಮಗಾಲಿ ಸಹ ನಾಡಿದ ಶ್ರಮದಾನಕ್ಕೆ ತುಂಬ ಜನ ಬರ್ತಾರೆ. ನಮಗೆ ಈ ತರಕಾರಿಯಿಂದ ಅವ್ರಿಗೆ ಇಲ್ಲಿಂದ ಏನಾಗ್ತದೆ ಅವ್ರಿಗೆ ಕೊಟ್ಟು ನಮಗೆ ಇಲ್ಲಿಂದ ಖುಷಿ ಆಗ್ತದೆ ಇಲ್ಲಿಂದ ಕೊಡಲಿಕ್ಕೆ. ಮತ್ತು ಇಲ್ಲಿ ನಾವು ತುಂಬ ತರಕಾರಿ 40 kg ಟೊಮೆಟೊ, ಅಲಸಂದೆ 40 kg. ಮತ್ತು ನಾವು ಸೋರೆಕಾಯಿ ಆದಾಗ ಅದು ಎಷ್ಟು ಉದ್ದಾಗ್ತದೆ ಅಂತ ದಿನ ಒಂದು ಹಗ್ಗ ಇಟ್ಟು ಅಳತೆ ಮಾಡ್ತಿರ್ತೀವಿ. ಆದರೆ ಹಗ್ಗ ಅಂದರೆ ದಿನಕ್ಕೆ ಸ್ವಲ್ಪ ಎಷ್ಟು ಉದ್ದಾಗ್ತದೆ ಅಂತ ನಾವು ಅಳತೆ ಮಾಡ್ತೀವಿ. ಒಂದು ಸೋರೆಕಾಯಿ ಒಂದು ದಿನದಿಂದ ಒಂದು ದಿನಕ್ಕೆ ಎಷ್ಟು ಉದ್ದಾಗ್ತದೆ? ಒಂದು ಅರ್ಧ ಇಂಚಷ್ಟು. ಅಷ್ಟಾಗ್ತದಾ? ಒಂದಿಷ್ಟು ಉದ್ದದ ಅಷ್ಟು ನಮಗೆ ಈ ತರಕಾರಿ ನಮ್ಗೆ ಇಲ್ಲಿ ಮಧ್ಯಾಹ್ನ ಬಿಸಿ ಊಟಕ್ಕೆ ಆಗ್ತದೆ. ಮತ್ತೆ ನಮ್ಗೆ ರುಚಿ ಆಗ್ತದಲ್ಲ? ರುಚಿ. ಪಲ್ಯ ಎಲ್ಲ ಮಾಡಿ ಕೊಡ್ತಾರಾ? ನಾಳೆ ಚಿತ್ರಾನ್ನ ಮಾಡುದು ಅಂತ ಹೇಳ್ತಿದ್ರು. ಈ ನಮಗೆ ಟೊಮೆಟೊ ಇಲ್ಲಿ ಶಾಲೆಯಲ್ಲಿ ಟೊಮೆಟೊ ಆಗದ್ರಿಂದ ನಮಗೆ ಶಾಲೆಯಲ್ಲಿ ಶಾಲೆ ತರಕಾರಿಯಿಂದ ನಮಗೆ ನಾಳೆ ಟೊಮೆಟೊ ಬಾತ್ ಎಲ್ಲ ಮಾಡಿ ಕೊಡ್ತಾರೆ ಅಂತ ಹೇಳ್ತಿದ್ರು. ಬಿಸಿ ಊಟಕ್ಕೆ ನಮಗೆ ರುಚಿಕರವಾದ ಅಡಿಗೆ ಎಲ್ಲ ಮಾಡಿ ಕೊಡ್ತಾರೆ. ಈಗ ಬ್ರಹ್ಮ ಕೆಲಸಕ್ಕೆ ತರಕಾರಿ ಕೊಡಬೇಕು ಅಂತ ಹೇಗೆ? ನಮಗೆ ಇಲ್ಲಿ ಹೇಗೂ ತುಂಬ ತರಕಾರಿ ಉಂಟು. ಮತ್ತೆ ಅಲ್ಲಿ ತುಂಬ ಬಿಸಿಲಲ್ಲಿ ಕಷ್ಟಪಡ್ತಿರ್ತಾರೆ. ನಮಗೆ ಇಲ್ಲಿ ಎಷ್ಟು ಆಗ್ತದೆ ಇಲ್ಲಿಂದ ಎಷ್ಟು ಆಗ್ತದೆ ಅಲ್ಲಿಗೆ ನಾವು ಅಲ್ಲಿ ಕೊಡೋದು ಅಲ್ಲಿ ಇರುವವರಿಗೆ. ಮತ್ತು ನಮಗೆ ಅದರಿಂದ ನಮಗೆ ಸಹ ಖುಷಿ ಆಗ್ತದೆ. ನಾವು ಇಲ್ಲಿಂದ ನಮ್ಮ ಶಾಲೆಯಿಂದ ಕೊಟ್ಟದಂತ ತರಕಾರಿ ನಾವು ಸ್ವಲ್ಪ ಕೊಟ್ಟಿದ್ದೇವೆ. ಏನು ಹೇಳ್ತೀರಿ? ನನ್ನ ಹೆಸರು ಪ್ರಸನ್ನ. ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಇಲ್ಲಿ ನಾವು 3 ವರ್ಷದಿಂದ ಟೊಮೆಟೊ ಎಲ್ಲ ನೆಟ್ಟು ಚಂದ ತರಕಾರಿ ಮಾಡ್ತಿದ್ದೀವಿ. ಈಗ ಅಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಕೊಡಲಿಕ್ಕೆ ಮತ್ತೊಂದು ಕಾರಣ ಅಂದರೆ ನೆಕ್ಸ್ಟ್ ಈಗ ರಜೆ ಬಂದರೆ ರಜೆಗೆ ಸ್ವಲ್ಪ ದಿನ ಇರೋದು. ಆಮೇಲೆ ರಜೆಯಲ್ಲಿ ಎಲ್ಲ ಹಾಳಾಗಿ ಹೋಗ್ತದೆ ಟೊಮೆಟೊ ಎಲ್ಲ ಇದ್ದರೆ. ಅದಕ್ಕೆ ಅದನ್ನೆಲ್ಲ ಆದಷ್ಟು ಕಲೆಕ್ಟ್ ಮಾಡಿ ಕೊಡೋದು ದೇವಸ್ಥಾನಕ್ಕೆ. ಅದು ಹಾಳಾಗದಾಗೆ ಅಲ್ಲಿ ಅಡುಗೆಗೆ ಆಗ್ತದೆ ಅಂತ. ಮತ್ತು ಇಲ್ಲಿ ಸಹ ಅಡಿಗೆ ಎಲ್ಲ ಚಂದ ಆಗ್ತದೆ. ಚಂದ ರುಚಿಕರವಾಗಿ ಅಡಿಗೆ ಎಲ್ಲ ಮಾಡಿ ಕೊಡ್ತಾರೆ. ನಿಮಗೆ ಇಷ್ಟದ ಸಾರು ಯಾವುದು? ಎಲ್ಲ ತರಕಾರಿಗಳು ಇರ್ತದೆ ಅಲ್ಲ. ಇಲ್ಲಿ ಮಾಡುವ ಇಷ್ಟದ ಸಾರು? ಇಲ್ಲಿ ಮಾಡುದು ಟೊಮೆಟೊ ಸಾರು. ಟೊಮೆಟೊ ಸಾರು. ನಂಗೆ ಅಲಸಂಡೆ. ಅಲಸಂಡೆ? ಇವನಿಗೆ ಅಲಸಂಡೆ ಅಂತೆ. ನಿಂಗೆ? ನನಗೆ ಟೊಮೆಟೊ ಸಾರು. ಟೊಮೆಟೊ. ನಿಂಗೆ? ಟೊಮೆಟೊ. ನಿಂಗೆ? ಬದನೆ. ವೆರಿ ಗುಡ್. ನಿಂಗೆ? ಟೊಮೆಟೊ ಸಾರು. ಇದು ಈ ಶಾಲೆಯಲ್ಲಿ ಮಕ್ಕಳೇ ಬೆಳೆದಿರುವಂಥ ತೋಟ. ಮಕ್ಕಳು ಅಧ್ಯಾಪಕರುಗಳ ಮಾರ್ಗದರ್ಶನದಲ್ಲಿ, ಅಧ್ಯಾಪಕರಿಗೆ ಆಸಕ್ತಿ ಇರ್ಬೋದು ತರಕಾರಿ ಬೆಳಿತೇವೆ ಅಂತ, ಮಕ್ಕಳು ಬರೆದಿದ್ರೆ ಮಕ್ಕಳಿಗೆ ಆಸಕ್ತಿ ಇರ್ಬೋದು. ಆಗ ಅಧ್ಯಾಪಕರು ಮಾರ್ಗದರ್ಶನ ನೀಡದಿದ್ರೆ ಇಬ್ಬರು ಒಟ್ಟಿಗೆ ಸೇರಿದಾಗ ಮಾತ್ರ ಒಂದು ತೋಟ ಮಾಡಲಿಕ್ಕೆ ಸಾಧ್ಯ. ಅಂತಹದೊಂದು ತೋಟ ಇಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲೂ ಬಹಳ ವಿಶೇಷವಾಗಿ ಸರ್ಕಾರಿ ಪ್ರೌಢಶಾಲೆ ಮಿತ್ತಬಾಗಿಲಿನಲ್ಲಿ ಟೊಮೆಟೊ ಕೃಷಿ ಬಹಳ ವಿಶೇಷವಾಗಿ ಮೂಡಿ ಬಂದಿದೆ. ಈ ಟೊಮೆಟೊ ಕೃಷಿಯ ತೋಟವನ್ನು ನೋಡುವುದೇ ಚಂದ. ನಮ್ಮೂರಿನಲ್ಲಿ ಟೊಮೆಟೊಗೆ ದುಪ್ಪಟ್ಟಾಯಿತು ಅಂತ ಕೇಳಿದ್ದೀವಿ, ಅಥವಾ ಟೊಮೆಟೊಗೆ ಅಷ್ಟಾಯ್ತಂತೆ ಇಷ್ಟಾಯ್ತಂತೆ, ಟೊಮೆಟೊಗೆ ಬೆಲೆನೇ ಇಲ್ವಂತೆ, ಇಂಥದ್ದೆಲ್ಲ ಕೇಳಿದ್ದೀವಿ. ಅಂಗಡಿಯಲ್ಲಿ ಟೊಮೆಟೊ ಒಂದು ಬುಟ್ಟಿಯಲ್ಲಿ ಇದು 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 ಅಂತ ಆಯ್ಕೆ ಮಾಡೋದು ಮಾತ್ರ ನಮಗೆ ಗೊತ್ತು. ಆದರೆ ನಾವೇ ಬೆಳೆದು ನಾವೇ ತಿನ್ನುವಂತಹ ಒಂದು ಸೌಭಾಗ್ಯ ನಮ್ಮೂರಿನವರಿಗೆ, ಹೆಚ್ಚಿನವರಿಗಿಲ್ಲ. ಆ ಸೌಭಾಗ್ಯ ಈ ಮಿತ್ತಬಾಗಿಲಿನ ಸ್ಟೂಡೆಂಟ್ಸಿಗೆ ಬಂದಿದೆ. ಅವರೇ ಬೆಳೆದು ಅವರೇ ನಾವು ಬೆಳೆದಂಥ ಟೊಮೆಟೊದಲ್ಲಿ ಟೊಮೆಟೊ ಸಾರು ಮಾಡಿ ಸೂಪರ್ ಟೊಮೆಟೊ ಸಾರು ಅಂತ ಹೇಳ್ತಿದ್ದಾರೆ. ಇದು ಮಿತ್ತಬಾಗಿಲಿನ ಶಾಲಾ ಮಕ್ಕಳ ಖುಷಿ. ಅದರ ಜೊತೆಗೆ ಈ ಖುಷಿಯನ್ನು ಕೊಟ್ಟಂತಹ ಸರ್ಕಾರಿ ಶಾಲೆಯ ಎಲ್ಲ ಅಧ್ಯಾಪಕರುಗಳಿಗೂ ಕೂಡ ವಿಶೇಷವಾದಂಥ ಅಭಿನಂದನೆ. ಈ ಮಕ್ಕಳಿಗೂ ಕೂಡ ವಿಶೇಷವಾದ ಅಭಿನಂದನೆ. ಈ ಕೃಷಿಯ ಬೆಳವಣಿಗೆ ಹೇಗಾಗಿದೆ ಅದೇ ರೀತಿ ನಿಮ್ಮ ಭವಿಷ್ಯದ ಬೆಳವಣಿಗೆಯೂ ಕೂಡ ಆಗಲಿ. ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ಕೂಡ ಏರಬೇಕು ಅಂತ ಹೇಳ್ತಾ ಈ ಮಾತನ್ನು, ಈ ಒಂದು ವಿಶೇಷ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಮಿತ್ತಬಾಗಿಲು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.